ಕರಾವಳಿಯಲ್ಲಿ ಜನಸಾಮಾನ್ಯರು ಅತಿ ಹೆಚ್ಚಾಗಿ ಬಳಸುವ ಮೀನು ಎಂದೇ ಪ್ರಸಿದ್ಧಿ ಪಡೆದ ದೊಡ್ಡ ಬೂತಾಯಿಗೆ ಇದೀಗ ಬರಗಾಲ ಬಂದಂತಿದೆ. ಸಾಮಾನ್ಯವಾಗಿ ಬೂತಾಯಿಯಲ್ಲಿ ದೊಡ್ಡ ಅಥವಾ ಮಲ್ಲ ಬೂತಾಯಿ ಹಾಗೂ ತಾರು ಬೂತಾಯಿ ಎಂಬ ಎರಡು ಪ್ರಭೇದಗಳಿವೆ. ಇದೀಗ ಕಳೆದ 1 ವರ್ಷದಿಂದ ಸಮುದ್ರದಲ್ಲಿ ಮಲ್ಲ ಬೂತಾಯಿ ಸಂಪೂರ್ಣವಾಗಿ ಕಾಣೆಯಾಗಿದೆ ಎಂದು ಮೀನುಗಾರರು ಹೇಳ್ತಾ ಇದ್ದಾರೆ. 15 ಸೆಂಟಿಮೀಟರ್ನಷ್ಟು ಉದ್ದವಿರುವ ಮಲ್ಲ ಬೂತಾಯಿ ಸಿಗದ ಕಾರಣ ಮೀನುಗಾರರ ಆದಾಯದಲ್ಲೂ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡುಬಂದಿದೆ. ಜಾಗತಿಕ ಹವಾಮಾನ ವೈಪರೀತ್ಯದ ಫಲವಾಗಿ ದೊಡ್ಡ ಬೂತಾಯಿ ಕಾಣೆಯಾಗಿದ್ದು, ಮುಂದೆ ಇದು ದೊರಕಲಿದೆಯೋ ಎಂಬ ಸಂದೇಹವಿದೆ ಎಂದು ಮೀನುಗಾರಿಕಾ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಸಾಮಾನ್ಯವಾಗಿ ಕೆಜಿಗೆ 200 ರೂಪಾಯಿಗಳಿಂದ 300 ರೂಪಾಯಿವರೆಗೆ ಮಾರಾಟವಾಗುತ್ತಿದ್ದ ಮಲ್ಲ ಬೂತಾಯಿ ಮೀನುಗಾರರ ಜೊತೆಗೆ ಸಾಮಾನ್ಯ ಮೀನು ಮಾರಾಟಗಾರರಿಗೂ ಉತ್ತಮ ಆದಾಯವನ್ನು ತಂದುಕೊಡ್ತಾ ಇತ್ತು. ಆದರೆ ಕಳೆದ 1 ವರ್ಷದಿಂದೀಚೆಗೆ ವಿಶೇಷ ಬೇಡಿಕೆ ಇಲ್ಲದ ತಾರು ಬೂತಾಯಿ ಮಾತ್ರ ಲಭಿಸ್ತಾ ಇದ್ದು, ಕೆಜಿಗೆ 100 ರೂಪಾಯಿಗಳಿಗೆ ಮಾರಾಟ ಮಾಡುವ ಒತ್ತಡಕ್ಕೆ ಸಿಲುಕಿದ್ದೇವೆ ಎಂದು ಮೀನುಗಾರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ.